ನಿಜ ವಿಷಯವನ್ನು ಹರಿಯಲ್ಲಿ ಹೇಳುತ್ತೇನೆ ಎಂಬುದಾಗಿ ಮುಂದುವರಿದೆ ಎಂದಾದರೆ ಎಲ್ಲಿಯೂ ದಾರಿಯೇ ಕಾಣುತ್ತಾ ಇಲ್ಲ. ಸುತ್ತಮುತ್ತ ತಿರುಗಿದೆ ಎಂದಾದರೆ ಹಾದಿಯೇ ಕಾಣುವುದಿಲ್ಲ. ಮೇಲಕ್ಕೆ ಏರಿದೆ, ತುದಿಯೇ ಕಾಣುವುದಿಲ್ಲ. ಹಾಗಿದ್ದರೆ ಏನು ಮಾಡುವುದು? ನನ್ನ ಉದರದ ಒಳಗೆ ಹೋದಂತಹ ಈತ ಹೊರ ಬರಬಾರದು ಎಂಬಂತಹ ಉದ್ದೇಶದಿಂದ ಅಷ್ಟದ್ವಾರವನ್ನು ಬಂಧಿಸಿದವ ನಾನು. ಆದರೆ ಹರಿಯ ಹಾಗಲ್ಲ. ತನ್ನ ದೇಹದಲ್ಲಿರುವಂತಹ ನವದ್ವಾರಗಳನ್ನೂ ಬಂಧಿಸಿದ್ದಾನೆ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ತನ್ನಲ್ಲಿದೆ ಎಂಬುದನ್ನು ಪ್ರಪಂಚಮುಖಕ್ಕೆ ತೋರಿಸಿಕೊಟ್ಟನಲ್ಲ. ಬರಿದೇ ಈತನಲ್ಲಿ ವಾದವನ್ನು ಬೆಳೆಸಿದನಲ್ಲ. ಏನು ಮಾಡೋಣ? ಈ ಸಂದರ್ಭದಲ್ಲಿ ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ, ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ, ಹರಿಯನ ಕಮಲನಾಳದಿ, ಹರಿಯ ಕಮಲನಾಳದಿ मेरे वक्त गोचरी से ಹೊರಟನಾಚನ ಧೈರ್ಯದಲ್ಲಿ